ಕಡೆದಂತೆ ಇದು ತೊಳೆದು ಚೆನ್ನಾಗಿ ತೊಳೆದು ಮತ್ತೆ ಕಡಿಬೇಕಂತೆ ಹಾಲಿನ ತರ ಆಗ್ತದೆ. ತೌತದ ಕೇಕ್ ಸರಿ ನೋಡ್ಬೋದು. ಸೆಕೆ ಬರ್ತದೆ, ಬೇಯ್ಬೇಕದು ಇನ್ನು ಸಹ ಬೇಯ್ತೀಜಿ ಸರಿ ಬೇಯ್ತೀಜವು ಸರಿ ಬಾಯಿ ಬಿಚ್ಚಿ ಸರಿ. ಇನ್ನು ಸೀರೆ ತಿಂತಿದೆ ಬಿಂದರಟ್ರಲ್ಲ ಸರಿ. ನಮಸ್ಕಾರ. ನಮಸ್ಕಾರ ಎಲ್ಲ ಕಾಂಡೆಗೆ ತಿಂಡಿ ಮನ್ಪುಗ ಎಲ್ಲರಿಗೂ ನಮಸ್ಕಾರ. ನಾಳೆಯ ಬೆಳಿಗ್ಗೆಗೆ ತಿಂಡಿಗೆ ಏನೋ ಪ್ರಿಪೇರ್ ಮಾಡ್ತಾ ಇದ್ದಾರೆ, ನೋಡುವ. ದಾದ ಮಲ್ತೊಂದುಲ್ಲಾರೆ ಎಲ್ಲ ಕಾಂಡೆಗೆ ತೌತೆ ಪಾಡ್ದು ಮಲ್ಪುಗ ಅಂದು ತೌತೆ ಪಾಡ್ದು ಮಲ್ಪುಗ ತೌತೆ ದಡ್ಡಿ ಅಂದೆ ಕುದಿಸ್ಪಾಬೆ. ಸರಿ ಈಗ ದಾದ ಮತ್ತೆ ಬೋಡು ಆಯ್ತು ತಾರಾಯಿ ಬೆಲ್ಲ ಮತ್ತೆ ಬೋಡು ಅಂದೆ ತೌತೆ ಸರಿ. ಅಪ್ಪಣೆ ತೆಂಚಿನ ತೆಕ್ಕರೆದಲ್ಲ ಮಲ್ಪೇರು ತೌತೆ ನಮ್ಮ ಕಜಿಪ್ಪುಗು ಪಾಡ್ನ ತೌತೆ ಸರಿ. ಈಗ ದಾದ ಮತ್ತೆ ಬೋಡಿತ್ತೆ ಆಯ್ತು ಒಂದು ಉಡುಪೆ ಪಾಡ್ದ ಸರಿ. ಅವು ಇದು ನನ್ನ ಒಂದು ಉಡುಪೆ ಪಾಡ್ದ ಬಾಯ್ಲ್ಡ್ ರೈಸ್ ಹಾಕ್ತಾ ಇದ್ದಾರೆ, ಒಂದು ಪಾವು. ಮತ್ತೆ ಇದು ಬೆಳ್ತಿಗೆ ಅಕ್ಕಿ ಏತು 3 ಪಾವು ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದಾರೆ. 4 ಪಾವು 4 ಪಾವು ಆಯ್ತು. ಈಗ ಇದನ್ನು ಚೆನ್ನಾಗಿ ನೆನೆದು ಇದು ತೊಳೆದು ನೆನೆ ಇಡುವಂತದ್ದು. ಸರಿ ಲುಂಬನೆ ಚೆನ್ನಾಗಿ ತೊಳಿಬೇಕು ಅದನ್ನು. ಸರಿ. ನೆನೆ ಇಡ್ಲಿಕ್ಕೆ ಉಂಟು, ನೆನೆಸಿಡ್ಲಿಕ್ಕೆ ಉಂಟು. ಚೆನ್ನಾಗಿ ತೊಳೆದು ನೆನೆಸಿಡುವಂಥದ್ದು. ಸರಿ ದಾದೆ ಸರಿ. ಸೌತೆನಾ? ಮುಳ್ಳು ಸೌತೆ. ಮುಳ್ಳು ಸೌತೆ ಅಲ್ಲ, ಮಂಗಳೂರು ಸೌತೆ ಅಂತ ಹೇಳ್ತಾರೆ. ನೋಡ ಸರಿ. ತೋಷ್ಪಲೆ ತೌತೆ ನಮ್ಮ ಕಜಿಪ್ ಮಲ್ಪನ ಸಾಂಬಾರ್ ತೌತೆ ಸರಿ. ಸರಿ. ಅದರ ಸಿಪ್ಪೆ ತೆಗಿಬೇಕು. ಕಡೆದೆಲ್ಲ ಪಾಡಲಿ ತುರಿದೆಲ್ಲ ಪಾಡಲಿಯಾ ತೌತೆದ ಚೋಲ್ದ ಇದು ಕೈಪೆಡ್ಡತ ಐದಾರು ಚೋಲ್ದೆತ್ತು ನಮ್ಮ 3 ದೊಡ್ಡ ಅವು ಕೈಪೆಜ್ಜಿಂದಂಡ ಉಳ್ಳಾಯ್ದ ಬೊಂಡು ಪೂರ ದಿಪ್ಪೊಡು ದೆತ್ತಿದ್ದು ತಾರಾಯಿ ಪೆರೆಯಲೆಕ್ಕ ಪೆರೆಯುಡು ಅದೇ ಅಂಚಲ ಪಾಡೋಲಿ. ಸರಿ. ಇದು ಯಾಕೆಂದ್ರೆ ಸಿಪ್ಪೆ ಕೊಚ್ಚಿದ್ ಮಾಡ್ರಲ್ಲ ಹಾಕೊಂಡು ಕೈಪೆಡ್ಡತ ಕೈಪೆತ್ತು ನಡೆದಾರ ಆಯ್ತು ಬೊಂಡು ಪೂರ್ಣ ಕೈತಂಡ ಅಂಚ 3 ಕಡೆನ ಪಾಡ್ಗ ಅಂದಿನ ಕೊಚ್ಚಿದ್ ಪಾಡ್ನಲ್ಲ ಆಪುಂಡತೆ. ಯಾಕೆಂದ್ರೆ ಸಿಪ್ಪೆ ಯಾಕೆ ತೆಗೆಯುವುದಂದ್ರೆ ಅದು ಕಹಿ ಉಂಟು ಸೌತೆ, ಮುಳ್ಳು ಸೌತೆ. ನಾವು ಯಾಕೆಂದ್ರೆ ಇದಕ್ಕಿಂತ ಮೊದಲು ಸಿಪ್ಪೆ ಹಾಕುದಿಲ್ಲ. ಕಹಿ ಇದ್ರೆ ಅದು ಕಹಿ ಒಳ್ಳೇದಾಗುದಿಲ್ಲ ನಿಮ್ಗೆ. ಇದು ಯಾವುದು ಹೌದು, ತಿಂಡಿ ಒಳ್ಳೇದಾಗುದಿಲ್ಲ. ಅದಕ್ಕೆ ಸಿಪ್ಪೆ ತೆಗೆಯುವಂಥದ್ದು. ಮತ್ತೆ ಅದರ ಯಾವುದು ಬೀಜ ಇದೆ ಅಲ್ವಾ, ಅದು ಕೂಡ ತೆಗೆಯುವಂಥದ್ದು. ಸರಿ. ಅದ್ರ ಬೀಜ ಎಲ್ಲ ತೆಗಿಬೇಕು. ಬೀಜದಿಂದ ಕೂಡ ದೋಸೆ ಮಾಡ್ಲಿಕ್ಕೆ ಆಗ್ತದೆ. ಬಿಸಾಡ್ಬೇಕು, ಅದ್ರಲ್ಲಿ ಯಾವ್ದು ಸಹ ಬಿಸಾಡುವಂತದ್ದು ಏನ್ಸ ಇಲ್ಲ. ಅಂದ್ರೆ ಅದು ಅದರ ಬೀಜದಿಂದಂತೆ ಕಡೆದಂತೆ ಇದು ತೊಳೆದು ಚೆನ್ನಾಗಿ ತೊಳೆದು ಮತ್ತೆ ಕಡಿಬೇಕಂತೆ. ಹಾಲಿನ ತರ ಆಗ್ತದೆ ಅಂತೆ. ಅದೇ ಅವು ಒಯ್ಕಾಪುಣ್ ತಂಪಂತೆ. ದೋಸೆ, ತಂಬುಳಿ, ಅದರ ಸುಮಾರು ಬಗ್ಗೆ ಮಾಡ್ಲಿಕ್ಕೆ ಆಗ್ತದೆ. ಅಂದ್ ಅದೇ ಇತ್ತೆಂಚೆ ಇಂದು ಈರು ತೌತೆನೆ ಇಂಚಿನ ಎಲ್ಲೆಲ್ಲಿಯ 3 ವಾರ ಸರಿ. ಕೊಚ್ಚಿ ಬೇಕಾದ್ರೆ ಹಾಕ್ಬಹುದು, ಜಾರಲ್ಲಿ ಹುಡಿ ಮಾಡಿ ಕೂಡ ಹಾಕ್ಬಹುದು, ಏನು ತೊಂದರೆ ಇಲ್ಲ. ತೊಳಿಬೇಕು ಚೆನ್ನಾಗಿ. 3 ಜಾರಕ್ಕೆ ತಿಕ್ಕೊಂಡು ಜಾತ ತೆಲುಪು 3 ಇಜ್ಜಿ ನಂಡ 3 ಒಡ್ಮಿಜಿ ಕೊಚ್ಚಿಂಡಲ್ಲ ಹಾಪುಂಡು ಒಂದು ಕೈಪೆ ಆತ ಕೈಪೆ
ಇನ್ನು ಕಡಿಲಿಕ್ಕೆ ಇದು ಯಾಕೆಂದ್ರೆ ಇದು ಮುಳ್ಳು ಸೌತೆ ನಾವು ಇದು ಐಕ್ ಗ್ರೈಂಡರ್ಗೆ ಸರಿ ತಿಕ್ಕುಜಿ ನಮ್ಮ ಕಲ್ಲು ದಂಡಂಚಿ ಕೂಟು ಕೂಟು ಕೈಟ್ ಅಂದ್ರೆ ಕಡೆ ಹಾಕೊಂಡು ಸೌತೆಯನ್ನು ಮಿಕ್ಸಿಯಲ್ಲಿ ಕಡಿತಾ ಇದ್ದಾರೆ. ನಾವು ಐಕ್ ತಿಕ್ಕುಜಿ ಆಯ್ತು ಅದೇ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಅದು ತರಿ ತರಿಯಾಗಿ ಆಗುದಿಲ್ಲ. ಪಾಡೋಡು ಜಾತದು ಅವು ಕೈಕ್ ಈಜಿನ ಅರಿ ಮಾಡ್ನಾಗ ಐಕ್ ನೀರ್ದಾಲ ಮೈ ಪರೈತಿ ನೆನ್ನೆ ಪುಡಿ ಹಾಕ್ತದೆ ಬೆಲ್ಲ ನೆನ್ನೆ ಪುಡಿ ಹಾಕ್ತದೆ ನೀರೆಂತ ಸಹ ಹಾಕ್ಲಿಕ್ಕಿಲ್ಲ, ಇದ್ರ ನೀರೇ ಇರ್ತದೆ ಸೌತೆಕಾಯಿದು. ಮತ್ತೆ ಬೆಲ್ಲ ಕೂಡ ನೀರಾಗ್ತದಲ್ಲ, ಸ್ವಲ್ಪ ಗಟ್ಟಿಯಾಗಿ ಕಡಿಮೆ. ಇದು ಸಣ್ಣ ಮಾಡಿದ್ರಿ ಗ್ರೈಂಡರಿಗೆ ಆತ ನೀರ ಕೆಂಚಿನ ಪುದರ್ ಪನ್ನೀರ್ ತೌತೆದ ಸಿಕ್ಕೇಕ್ ಮೈಪುಣಂಗ್ಲ ಬಂದ್ಪೇರು ಅಕ್ಕಿಡು ಮೈಪುಣಂಗ್ಲ ಬಂದ್ಪೇರು ಒರಿ ಒರಿ ಒಂಜಿ ನಮ್ಗೆ ಬಂದ್ಪೇರು ನಿಕ್ಲ ಊರುಡು ಇಂಚಿನ ಪನ್ಪರಂದ ಇಂಕ್ಲೆ ಕಮೆಂಟ್ ಇಡು ತಿರಿಪಲೆ ನಿಮ್ಮ ಊರಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾ ಸರಿ ಸರಿ. ಅವೇ ಕಡೆ ತಿಪ್ಪಿ ಬತ್ತನೆ ಇಂಕ್ ಅವು ಕಲ್ಲಿಗೆ ತಿಕ್ಕುಚಿ ತುಂಡು ದಾರ ಐತಲ್ಲ ಕಡೆ ಗ್ರೈಂಡರ್ಗೆ ತಿಕ್ಕುಚಿ ನಾವು ಕಡೆ ಪೇರು ಕಡೆ ಪುನಂಡ ಕೈ ಟಿಂಚ ಒತ್ತೊತ್ತದು ಕಡೆ ಅವು ಕಟ್ ಮಲ್ಪುನಾಗನೆ ಇಂಕ ತಿಪ್ಪಿ ಬತ್ತನೆ ಐಕ್ ಐಟ್ ಪಾಡ್ಕ ಬೆಲ್ಲ ಪಾಡ್ಕ ಅವು ನೀರು ಹಾಕೊಂಡು ಐಕ್ ಹಾಕುದು ಕೊಡ್ದು ನೀರು ಅಂದ ಅಟ್ಟಿನ ಮೈಪುನಾಗ ಈರ ಪಾಡ್ದು ಮೈಪುನಾಗ ಹೋಗ್ಬಿಡದ ಬೆಲ್ಲೊಡೆ ಪಾಡ್ದ್ರೆ ಸುತ್ತ ತಿರ್ಕಬೇಡ ಅವು ನೀರಾಯ್ತು ನನಗೆ ಕರಿ ಪಾಡ್ನಾಗ ಬೆಲ್ಲ ಫಸ್ಟ್ ಹಾಕ್ತಾ ಇದ್ದಾರೆ ಯಾಕೆಂದ್ರೆ ಅದು ನೀರಾಗ್ತದೆ ಅಲ್ಲ ಅದಕ್ಕೆ. ಬಜಿ ತಿರ್ಪು ಹಾಕೊಂಡು ತಿರ್ಪಾರ ಅಲ್ಲಿ ತಾರಾಯಿ ಬೊಕ್ಕ ಪಾಡ್ಕ ದೆಪ್ಪರಾನಾಗ ಪಾಡ್ಕ ತಾರಾಯಿ ಅನ್ನಲು ಮಲ್ಲೇಜಿ ಬೆಲ್ಲ ಸಣ್ಣ ಐತಿಂದ ನೀರು ಹಣ್ಣನ್ನ ಬಂಗ ಜೊತೆ ಅರಿಪಾಡ್ನಾಗ ನೀರು ಹಣ್ಣು ಜಾಸ್ತಿ ನೀರು ಹಾಕೊಂಡು ನನ್ಗೆ ನೀರಾಯ್ತು ನೋಡ್ಬೋದು. ಬೆಲ್ಲ ಹಾಕಿದ ತಕ್ಷಣ ನೀರಾಯ್ತು. ಸೌತೆಕಾಯಿಯಲ್ಲಿ ಕೂಡ ನೀರಿನ ಅಂಶ ತುಂಬಾ ಇರ್ತದಲ್ಲ. ಅಕ್ಕಿ ಹಾಕ್ತಾ ಇದ್ದಾರೆ ಸರಿ. ಮಿತ್ತಡ್ದು ಪಾಡ್ರೈಜ್ ಮಿತ್ತಡ್ದು ಪಾಡ್ರೈಜ್ ಶೆಕೆ ಬನ್ನಾಗ ಮಿತ್ತಡ್ದು ಸರಿ. ನೀರು ನೀರಾಗಿದೆ ನೋಡ್ಬೇಕು. ಬೆಕ್ಕ ನೀರುಳ್ಳಿ ಮತ್ತೆ ಪಾಡಲ್ಲ ಫ್ರೈ ಮಾಡ್ತದ್ದು ಬೆಲ್ಲ ತಾರಾಯಿ ಪಾಡ್ದೆ ಜಾಸ್ತಿ ಅದೇ ಸೌತೆದಲ್ಲ. ಇದರಲ್ಲೇ ಕೂಡ ಗೆಂಡದಜ್ಜಿ ಆಗ್ತದೆ ಮಾಡ್ಲಿಕ್ಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕ್ಲಿಕ್ಕಿಲ್ಲ. ಉಪ್ಪು ಅಂಶ ಇಪ್ಪುಡತ ಆಯ್ತಾ ಅದು ಉಪ್ಪು ಆಡೋದು ಉಪ್ಪು ಉಪ್ಪು ಹಾಕುಡತ ರುಚಿ ಹಾಕುದತ ಎಡ್ಡೆ ಸಣ್ಣ ಹೊಡ್ದು ಅದೊಟ್ಟು ಸಣ್ಣ ಒಂಚೂರು ಕರಿ ಕರಿ ಇತ್ತಿನಲ್ಲ ಎಡ್ಡೆ ಹಾಕುತ್ತೆ. ಸರಿ. ತೆಂಗಿನ ತುರಿ ತಕೊಂಡಿದ್ದಾರೆ. ಅಯ್ಯೋ ಏತದೆ ತೊಂದರೆ ಒಂಜಿ ಗಡಿ ಮಲ್ಲ ಗಡಿ ಒಂಜಿ ಗಡಿ ಉಂಟು ರುಚಿ ಜಾಸ್ತಿ. ತೆಂಗಿನ ತುರಿ ಹಾಕಿದಷ್ಟು ರುಚಿ ಜಾಸ್ತಿ ಅಂತೆ. ಒಂದಂದ್ರೆ ಅರ್ಧ ಫುಲ್ ದೊಡ್ಡದಿತ್ತದು. ಜಾಸ್ತಿ ಸಣ್ಣ ಆಗ್ಬೇಕಂತೇನಿಲ್ಲ, ಅದು ಬಾಯಿಗೆ ನಿಮ್ಗೆ ಸಿಗ್ಬೇಕು ಬೇಯುವ. ಸುತ್ತು ತಿಳ್ಕೊಂಡ ಸೋಕು ಆಯ್ತು ಒಂಜಿ ಚೂರು ಪೇರು ಬುಡ್ಡ ಯಾರು ಯಾವತ್ತೆ ಸರಿ ಯಾರು ಪಾಡ್ನ ಯಾರು ನೋಡ್ಬೋದು. ತೆಗಿತಾ ಇದ್ದಾರೆ. ಆನಿಗಾನಿಗೆ ಮೈಪುನತೆ ಇದಕ್ಕೆ ಮೈಪುಲ್ ಮನದಾನಿಗೆ ಮೈಪುಲ್ಯ
ಕಾಂಡೆಗೆ ತೌತೆ ಪಡೆದ ನಾವು ಚೂರು ಪುಳಿಲ ಪುಳಿಗೆ ತೌತೆ ಕಡೆದು ದೋಸೆ ಹಾಕ್ಬೇರೆ ಅಟ ಮಠದಲ್ಲಿ ತೌತೆನೆ ಪುಲಿ ಆತ ಜಾಸ್ತಿ ಪುಲಿ ಹಾಕ್ತದ ಈ ಕಾನಿ ಕಾನಿ ಕಡೆದು ಪಾಡ್ನ ಸರಿ ಯಾನ್ ಹೀರೆ ಪಾತು ಮಾಡ್ತಾ ಒಂದೇ ಹೀರೆ ತೂಲಿ ತೊಂದರದ ಕರದಿ ಇತ್ತಲ್ಲ ನಾವೇನು ತೊಂದರದ ಇದು ನಾವು ಪಾತ್ರೆ ಇಟ್ಟಿದ್ದೇವೆ ಇಡ್ಲಿ ಬೇಯಿಸುವಂಥದ್ದು ಸ್ವಲ್ಪ ಇದು ಸೆಕೆ ಬರಲಿ, ಸೆಕೆ ಬಂದಾದ ನಂತರ ಎಲೆಯನ್ನು ಬಾಡಿಸಿ ಅದನ್ನು ಹಾಕುವಂಥದ್ದು. ಎಲೆ ತರ್ತೇನೆ. ಹೀರೆನಾ? ಹೀರೆನ ಒಂಚೂರು ಬಾಡದು ಪಾಡ್ದು ನಾನೊಂದು ಹೀರೆ ಬೋಡು ಕನಪೆ ಕನಪೆ ಯಾವ್ದು ನಾನೊಂದು ಹೀರೆ ಬಾಡದು ಈಗ ಪಾಡ್ಗ ಸರಿ. ಎಲೆಯನ್ನು ಬಾಡಿಸ್ತಾ ಇದ್ದಾರೆ ನೋಡ್ಬೋದು. ಪುಡೌಡು ಅದೇ ಬಾಡ ಬಾಡದ ಪಾಡ್ಗ. ಸರಿ. ನೀರು ಕೊದ್ದಾಡ ಹಿಡ್ದು ಬೊಕ್ಕ ಪಾಡ್ಕ. ಸರಿ. ಬಂದ ಬೈತುಗ ನೀರು ಸೆಕೆ ಆಗ್ತದೆ ನನ್ನ ಬೈತುಗ. ಸೆಕೆ ಬಂತು ಈಗ ನೋಡ್ಬೋದು. ಈಗ ಈಗ ಎಲೆ ಇಡುವ. ಎಲೆ ಹಾಕ್ತಾ ಇದ್ದಾರೆ ನೋಡ್ಬೋದು. ರಡ್ಡು ದೀಪರಾ ರಡ್ಡು ದೀಡು ಅಗೆಲ ಯಾವ ಜಾತ ಅಂದ ಆಯ್ಕೆ ಹಾಗೆಲ್ಲ ಯಾವಂದನಕ್ಕೆ ರಡ್ಡು ದೀದು ಬೈಪುಗ. ಸರಿ. ಅವು ಸಿಕ್ಕೆ ಬಣ್ಣಗ ಅವು ಈಜಿನ ಹೀರೆ ಅಂದು ಅಪ್ಪುಡು ಐಕ್ ರಡ್ಡು ದೀಜಿಂದ ಮೈಪುವೆ ಅವು ಹೀರೆ ಪೊಕ್ಕುಡು ಐಕ್ ಪತ್ತದು ಒಂದ ಸುರುಕು ಮೈತದ ಅಡೆಗೆ ಕುಲ್ಲುಂಡು ಹೀರೆ ಈಜಿನ ಹೀರೆ ಪೊಕ್ಕುದು ಮಿತ್ತು ಬರ್ತದ ಹಾಕ್ತಾ ಇದ್ದಾರೆ ನೋಡ್ಬೋದು. ಸರಿ ನೋಡ್ಬೋದು. ಹೀರೆ ಕುಲ್ಲುಂಡ ಸಿಕ್ಕೆ ಆತನ ಬಟ್ಟಲ್ನ ಮೈಪೊಲಿಯ ಬಟ್ಟಲ್ಲು ಮೈಪೊಲಿ ಮೈಪರಲ್ಲ ನಾನು ಈ ಬಾರಿ ಬೇರೆ ಮೈತನ ಪರಿಮಳವೇ ಬೇತೆ ಬಟ್ಟಲ್ಲು ಮೈತನ ಬೇತೇನೆ ಪರಿಮಳ. ಬಾಳೆ ಎಲೆಯಲ್ಲಿ ಮಾಡಿದ್ರೆ ತುಂಬಾ ರುಚಿ. ಸೊ ಹಾಗೆ ನಾವು ಬಾಳೆ ಎಲೆ ಯೂಸ್ ಮಾಡಿದ್ದೇವೆ. ಪರಿಮಳ ಕೂಡ ಪರಿಮಳ ಬೇತೆ ಬಾಳೆ ಎಲೆಯಲ್ಲಿ ಮಾಡಿದ್ರೆ ತುಂಬಾ ರುಚಿ, ಪರಿಮಳ ಕೂಡ ಬರ್ತದೆ. ಸರಿ ಸರಿ. ಮುಚ್ಚುತ್ತಾ ಇದ್ದಾರೆ. ಸರಿ. ಪಲ್ಲೆ ಅವು ಕಬಾಬುಗ. ಸರಿ. 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 ಸೆಕೆ ಬರ್ತದೆ. ಬೇಯ್ಬೇಕದು ಇನ್ನು ಸಹ ಬೇಯ್ತೀಜಿ. ಸರಿ ಬೇಯ್ತೀಜಿ ಅವು. ಸರಿ. ಬಾಯಿ ಬಿಚ್ಚಿ. ಸರಿ. ಬೆಳಗಿನ ತಿಂಡಿಗೆ ಅದು ನಿನ್ನೆ ರಾತ್ರಿ ಆದದಲ್ಲ. ಸರಿ ನೋಡ್ಬೋದು. ಕೇಕ್, ತೌತದ ಕೇಕ್. ತಗೊಳ್ಳಿ. ನೋಡ್ಬೋದು ಒಂದು ಲಂಚನ ಪತ್ತಲೆ. ಸರಿ. ತೌತದ ಕೇಕ್. ಸರಿ ನೋಡ್ಬೋದು. ಪರಿಮಳ ಬರ್ತಾ ಉಂಟು. ಕಟ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಕೇಕ್ ಕಟ್ ಮಾಡ್ತಿಲ್ಲ ಕಮಲ್ಪುರ ಅನ್ನೋದಾರ ಕಟ್ ಮಾಡ್ಸುಗ. ನೋಡ್ಬೋದು ಹಲ್ವಾದ ತುಂಡದ ಲೆಕ್ಕ. ನೋಡ್ಬೋದು. ಸರಿ ಇಲ್ಲೇ ಪ್ಲೇಟ್. ಸರಿ. ತಡಿಯ ದೀಪರ ಅಡ್ಡೆ ಓಪನ್ ಮಾಡಿ ತೋರಿಸ್ಬಾರ. ಮಣ್ಣಿದ ಲೆಕ್ಕ ಬರ್ಪಿಲ್ಲ. ಮಣ್ಣಿ ನಮ್ಮ ಮೈಪಾತ ಮಣ್ಣಿದ ಲೆಕ್ಕ. ಮಣ್ಣಿದ ಲೆಕ್ಕ. ಮಣ್ಣಿನ ಹಿಡ್ದಂತ ಕಡಿ ಬರ್ಪುಂಡು ಗೊತ್ತಿಲ್ಲ. ಅಂದು ಸೇಮ್ ಚೀಪಾತನೆ ತಾರಾಯಿ ಮತ್ತ ಹದ ಚೀಪೆಂಡೆ ಎಡ್ಡೆ ಚೀಪೆ ಚೀಪೆ ಬೋಡ್ನಾಥ ಪಾಡೋಯ್ಯತ ಅಂದೆ. ಸರಿ. ಇನ್ನು ಸೀರೆ ಕೂತಿದ್ದೇವೆ
ಸರಿ ಇನ್ನು ಯಾರು ಸೀರೆ ತಿಂತಿದ್ದಾರೆ ಎಗ್ ತಿಂದಿರು ಎಡ್ಡು ಸ್ವೀಟ್ ಎಲ್ಲ ಹದ ಉಂಡು ದಾಲ್ ಹಾಪುಜಿ ತೂವಲು ಈ ವಿಡಿಯೋ ಇಷ್ಟ ಒಂದಿತ್ತು ನಾನು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳೆ ಅಂಚನೆ ಹೊಸತ್ತು ತೂಪುನಕ್ಲ ಆದಿತ್ತು ನಂದಾಂಡ ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ನಾನು ಆತಲ ವೀಡಿಯೋಸ್ ಪೂರ ಬರ್ರೆ ಉಂಡು ಅಂದ್ ಸರಿ ಈ ವಿಡಿಯೋ ಮೂಲೆ ಮುಗಿಪಾವ ಬಾಯ್.